ಸಾನ್ನಿಧ್ಯ ಭಿನ್ನ ಸಾಮರ್ಥ್ಯದ ವಸತಿ ಶಾಲೆಯ ಮಕ್ಕಳ ಕಲೆ ಮತ್ತು ವಿಶೇಷ ಕಾರ್ಯಕ್ರಮಗಳನ್ನೊಳಗೊಂಡ 2 ದಿನಗಳ ವಿಷನ್ 2018 ಕದ್ರಿ ಉದ್ಯಾನವನದಲ್ಲಿ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಮಾಪನಗೊಂಡಿತು. ಸಾನ್ನಿಧ್ಯ ಸಂಸ್ಥೆಯ ವತಿಯಿಂದ ಆಯೋಜಿಸಲಾದ ಸಾನ್ನಿಧ್ಯ ಉತ್ಸವ ವಿಷನ್ 2018 ಇದರ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದವರಿಗೆ ಸನ್ಮಾನವನ್ನು ನಿಟ್ಟೆ ಸಂಸ್ಥೆಯ ವಿಜ್ಞಾನ ವಿಭಾಗ ಮುಖ್ಯಸ್ಥೆ ಡಾ. ಇಂದ್ರಾಣಿ ಕರುಣಾಸಾಗರ್ ನೆರವೇರಿಸಿದರು. ಮಂಗಳೂರಿನ ಕದ್ರಿ ಪಾರ್ಕ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿ, ಈ ಸಂಸ್ಥೆಗೆ ಮೊದಲಾಗಿ ನಾವು ಮೆಚ್ಚುಗೆ ವ್ಯಕ್ತಪಡಿಸಬೇಕು. ಈ ಸಂಸ್ಥೆ ಭಿನ್ನ ಸಾಮರ್ಥ್ಯದ ಮಕ್ಕಳ ಪಾಲನೆ ಪೋಷಣೆಯನ್ನು ಮಾಡುತ್ತಿದೆ. ಈ ಕಾರ್ಯ ಎಲ್ಲರಿಂದಲೂ ಮಾಡಲು ಸಾಧ್ಯವಿಲ್ಲ. ಇವರು ಮಾಡುವ ಈ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಹೇಳಿದರು. ಈ ಸಂಸ್ಥೆ ವಿಶೇಷ ಏನು ಹೇಳಿದ್ರೆ, ಮೆಂಟಲಿ ರಿಟಾರ್ಡೆಡ್ ಚಿಲ್ಡ್ರನ್ ತಕೊಂಡು ಮಕ್ಕಳನ್ನು ತಕೊಂಡು ಅವರಿಗೆ ಒಂದು ಭವಿಷ್ಯ ಮಾಡ್ತಾ ಇದ್ದಾರೆ. ಡಿಗ್ನಿಟರೀಸ್ ಆನ್ the dais of the days, and most importantly the teachers who are managing the little children in this institution to make them citizens who are self-reliant in future, and all other friends assembled here. After the welcome address by Vasant Kumar Shetty, a person to whom I can only pay reverence. We do not see God. So if someone asks, where is God? I'm sure the parents of the children who are being taken care of him will say he is God. ಈ ವೇಳೆ ಸಾನ್ನಿಧ್ಯ ಭಿನ್ನ ಸಾಮರ್ಥ್ಯದ ಮಕ್ಕಳ ಶಾಲೆಯ ಆಡಳಿತಾಧಿಕಾರಿ ವಸಂತ್ ಶೆಟ್ಟಿ, ಮಾಜಿ ಮೇಯರ್ ಮಹಾಬಲ ಮರ್ಲ, ಎಂಐಎಸ್ನ ಮಹಾಪ್ರಬಂಧಕ ಎಡ್ವಿನ್ ಕ್ಯಾಸ್ಟ್ಲಿನೋ, ಡಾ. ಗೌತಮ್ ಶೆಟ್ಟಿ, ಕೆನರಾ ವಾಣಿಜ್ಯ ಕೈಗಾರಿಕಾ ಸಂಘದ ಉಪಾಧ್ಯಕ್ಷ ಪಿಬಿ ಅಬ್ದುಲ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗರಾಜ್, ವಿ4 ನ್ಯೂಸ್ 24/7 ಮಂಗಳೂರು.